ಪೂರ್ಣ ಮಟ್ಟದ ದೇಗುಲ ಆಯ್ತಾ ಪ್ರತಿಷ್ಠಾ ಬ್ರಹ್ಮದರ್ಶನ ಸಂದರ್ಭ ಆ ಮತ್ತು ಅಯ್ಯಪ್ಪ ಸ್ವಾಮಿ ಸಾನ್ನಿಧ್ಯಕ್ಕೆ ಹರಕ ಹಸಿರುವಾದ ಸಾನ್ನಿಧ್ಯದ ದೇವರ ಸಾನ್ನಿಧ್ಯವನ್ನು ಸರಿಯದಕ್ಕೆ ಪ್ರಾರ್ಥನೆ ಮಗ ವಿನೀತ ಪಕ್ಕ ನಡಪಂಚಿನ ಅಂತ ದೇವತಾ ಕಾರ್ಯಗಳು ಹಿರಿಯರು ಪ್ರತಿಯೊಂದಿನ ಹಂತ ಸಮಯ ಸರಿಯಾದ ನಡುತ್ತದೆ ಆ ದೇವರಲ್ಪ ಪಂಚಗಳು ನೆರೆಯಾದ ಪ್ರತಿಷ್ಠೆ ಆದ ಬ್ರಹ್ಮಕಲಶ ಕ್ಷೇತ್ರ ಇಟ್ಟಲ್ಲಿ ಭಾರಿ ಪುರುಗಳಲ್ಲಿ ದೇವರಾದ ಪರಿಪೂರ್ಣ ಕಲದಿಂಗಿದೆ
ಬರ್ತಿ ವಿಶ್ವಾಸ ಅಯ್ಯಪ್ಪ ಸ್ವಾಮಿ ಮಂದಿರವನ್ನು ತಂದು ಇದು ಬೇಡ ಕಟ್ಟೆಯಿಸಿ ಬೆಳಗಿನ ಅಯ್ಯಪ್ಪ ಸ್ವಾಮಿ ಮಂದಿರ ಹಸಿವೆಲ್ಲ ದೊಡ್ಡದಾಗಿ ನಾವು ಇದನ್ನು ಹೊರ ಕಾಣ್ತೇವೆ ಮೆರವಣಿಗೆ ಹಸಿವುಗಳಿಗೆ ಹೆಚ್ಚಿನ ಬಾಲವೃತ್ತ ಕೊರಳು ಹಸಿರುವಾಣ ಕೊರಲಾಣಿಗೆ ಪುಣ್ಯ ಕೀರ್ತಿ ಅಯ್ಯಪ್ಪ ಅಂಜನೆ ಮಲ್ಲ ಭಿನ್ನಪ್ಪ ಸಾಲಡೆ ಶ್ರೀ ವಿಶ್ವನಾಥ ಕಾಯರಮಲ್ಲಿಗೆ ಗುರುಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಜರಗಂಟೆ ಶ್ರೀ ದೇವಣ್ಣ ಶೆಟ್ಟಿ ಬಾಲಕರು ಸಮೃದ್ಧಿ ಫರ್ನಿಚರ್ ಶ್ರೀ ಪುರುಷೋತ್ತಮ ಹಂಚನ್ ಉದ್ಯಮಿಗಳು ಶ್ರೀ ವಸಂತ್ ಶೆಟ್ಟಿ ಉದ್ಯಮಿ ಜಾಲಗಟ್ಟೆ ಮಗಳು ವೇದಿಕೆದ ಅಮಿತ ಸಾಲು ಬಂದದೆ ಆಸೀನ ರಾವಣ ಬಂಡದೆ ವಿನಂತಿ ಬಂಡದೆ ಕೇವಲ ಸುರುಕಾದೆ ದೇವರ ಹಿಂದೊಟ್ಟಿಗೆ ಶುಭ ದಿನ. ಯಾಕೆಂತಂದ್ರೆ ಇವತ್ತಿಂದ 2-3 ದಿನಗಳ ಕಾಲ ಬಹಳ ವಿಜೃಂಭಣೆಯೊಂದಿಗೆ ಅಯ್ಯಪ್ಪ ಸ್ವಾಮಿ ಮಂದಿರ ಹಸಿರುಗಳು ಅಯ್ಯಪ್ಪ ಸ್ವಾಮಿಯ ಬ್ರಹ್ಮಘೋಷೋತ್ಸವ ನಡೆಯುತ್ತದೆ. ಪೂರ್ವಭಾವಿಯಾಗಿ ಇವತ್ತು ಭವ್ಯ ಶೋಭಾಯಾತ್ರೆ ಹಸಿರುವಾಣಿ ಹೊರ ಕಾಣಿಕೆಯ ಶೋಭಾಯಾತ್ರೆ ಭವ್ಯವಾಗಿ ನಡೆಯುತ್ತಿದೆ. ನಾವೆಲ್ಲರೂ ಸುಗಂಧ ಮಂದಿರಗಳು 1,000ರಷ್ಟು ಭಕ್ತಾಭಿಮಾನಿಗಳು ಇಲ್ಲಿ ನಾವು ಸೇರಿಕೊಂಡಿದ್ದೇವೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇವನಗಟ್ಟೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತದೆ. ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಭವ್ಯ ಶೋಭಾಯಾತ್ರೆ ಉದ್ಘಾಟನೆ ಮಾಡಲಿರುವವರು ಶ್ರೀ ಸತ್ಯನಾರಾಯಣ ಕಟ್ಕೋಣಾಜಿ ಬೀರು ನಮ್ಮ ಕರೆಗೆ ಹೋಗೋದು ಬಹಳ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದ್ದೀರಿ. ಅವರಿಗೆ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಬ್ರಹ್ಮಕೋಶ ಸಮಿತಿಯ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸಿಕೊಳ್ಳುವವರು ಮಾರ್ಗದರ್ಶಕರು. ನಮ್ಮ ದೇವಸ್ಥಾನ ಇಷ್ಟು ಒಳ್ಳೆಯ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಜೀರ್ಣೋದ್ಧಾರ ಆಗಬೇಕಂತೇಳಿ ಸಂಪೂರ್ಣ ಮಾರ್ಗದರ್ಶನ ನೀಡಿದವರು ಶ್ರೀ ವಿಶ್ವನಾಥ ಕಾಯರಪಲ್ಲಿಗೆ ಗುರುಸ್ವಾಮಿಗಳು. ಇವತ್ತಿನ ಮುಖ್ಯ ಅತಿಥಿಗಳವರು ತಮ್ಮ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಮತ್ತು ಮುಖ್ಯ ಅತಿಥಿಗಳು ಅಂತ ಹೇಳುವುದಕ್ಕಿಂತ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಲವಾರು ಸಾಧನೆಯನ್ನು ಮಾಡಿದಂತಹ ಶ್ರೀಯುತ ದೇವಣ್ಣ ಶೆಟ್ಟಿ ಮಾಲಕರು, ಕೊಡುಗೆದಾರಿಗಳು, ಸಮೃದ್ಧಿ ಫರ್ನಿಚರ್ ಮಾಲಕರು, ಆತ್ಮೀಯ ಮಿತ್ರರಾಗಿರುವಂತಹ ದೇವಣ್ಣ ಶೆಟ್ಟಿ ಅವರ ಸಮಗ್ರ ಪ್ರೀತಿಯ ಸುಸ್ವಾಗತವನ್ನು ಬಯಸುತ್ತಾರೆ. ಬ್ರಹ್ಮಘೋಷ ಸಮಿತಿ
ಆತ್ಮೀಯರೇ, ನಮ್ಮ ಈ ಒಂದು ಶೋಭಾಯಾತ್ರೆ ಇಲ್ಲಿ ನಡೀಬೇಕು ಅಂತ ಹೇಳಿ ಸಂಪೂರ್ಣ ಸಹಕಾರ ಈಗಾಗಲೇ ಹೇಳಿದ್ದೇನೆ. ಇಲ್ಲಿ ಆಡಳಿತ ವೇದಿಕೆಯಲ್ಲಿ ಬಂದು ಆಸೀನರಾಗಿದ್ದರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ವಿಶ್ವನಾಥ್ ನಾಯ್ಕ ಶಾಲು ಮುಖ್ಯವಾಗಿ ಪ್ರಸಾದರ ಕಲ್ಲಿಮಾರ್ ಅವರು ಇದ್ದಾರೆ. ಅವರು ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಅವರನ್ನು ಕೊಂಡು ವಿಶೇಷವಾಗಿ ಹೊರಕಾಣಿಕೆಯ ಸಂಚಾಲಕರು ಇದರ ಮುಂದಾಳತ್ವವನ್ನು ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಚಂದ ಕಾಣಿಸಿಕೊಟ್ಟಂತಹ ಶ್ರೀಯುತ ರವಿ ಪಟೇಲ್ ಅವರನ್ನು ಕೂಡ ಆರ್ಕೆರವರು ತುಂಬಾ ಮಂದಿ ದೊಡ್ಡವರು ಹಿರಿಯರು ಮಾರ್ಗದರ್ಶಕರು ಪುಸ್ತಕರಾಗಿರ್ಬೋದು, ಮಾಧ್ಯಮ ಮಿತ್ರರಾಗಿರ್ಬೋದು, ಇಲ್ಲಿ ಸತೀಶ್ ಸಮಾಜ ಇದ್ದಾರೆ, ಪತ್ರಿಕಾ ಮಾಧ್ಯಮ ಮಾಡಿದವರು ಪೂರ್ಣವಾಗಿ ಗೌರವಿಸಿದ್ದಾರೆ. ಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರದೇಶದ ಮಾಗನ ದೇವರು, ಸೋಮನಾಥ ದೇವರು, ಆರಾಧ್ಯ ದೈವ ನಾಗಬ್ರಹ್ಮ, ಸಮಸ್ತ ಪರಿವಾರ ದೈವ ಮತ್ತು ಸ್ಥಳಟ ನಿಲಯನ ಸಮಸ್ತ ಮಾತ ದೈವದೇವನ ಸಾನ್ನಿಧ್ಯ ಗುಂಪುದೇವನು ಪವಿತ್ರವಾಯಿನ ಆಗಮಶಾಸ್ತ್ರ ಪ್ರಕಾರ ದೇವತಾರಾಧನೆ ಪಡೆದು ಮುಂಚಿನ ಪವಿತ್ರವಾಯಿನ ದೇಲಗಟ್ಟೆ ಅಯ್ಯಪ್ಪ ದೇವಸ್ಥಾನದ ಚೇಗೋಳಿ ಅಯ್ಯಪ್ಪ ಸ್ವಾಮಿ ಮಂದಿರದ ಬ್ರಹ್ಮಕಲಶೋತ್ಸವ ಸಿದ್ಧಾರ್ಥನ ಹಸಿರು ಮಾಡಿ ಹೊರಗಾಣಿಕೆದ ಶುಭ ಸಂದರ್ಭ. ಒಂದು ದೇವರ ಶುಭ ಕಾರ್ಯವಾಡು ಜನ ಬ್ರಹ್ಮಕಲಶ ಆವಡು, ಯಾಕೆ ದೇವರ ನೈವೇದ್ಯಗವಾಡು ಜನ ಅನ್ನಸಂತರ್ಪಣೆ ಆವಡು, ತರಕಾರಿ ಅವಡು ದವಸ ಧಾನ್ಯಗಳು ಅಕ್ಕಿ ಪುರ ಬುಡೈನ ಹೊಂದಿ ವಸ್ತುಗಳು ಅವೆಲ್ಲ ಮಾತಾ ಭಕ್ತಾದರು ಸೇರಿಕೊಂಡು ಹಲವಾರು ಭಕ್ತಾದರು ಸೇರಿಕೊಂಡು ಸಮರ್ಪಣೆ ಪುಣ್ಯಕಾರ ಬಂಡ ಹೊರಗಾಣಿಕೆ ಸಮರ್ಪಣೆ ಅಂಚಿನ ಹೊರಕಾಣಿಕೆ ಕೊನ್ನಾಕ್ಲೆಗೆ ಒಂದೇ ಬೆಳೆ ಸಮರ್ಪಣೆ ಒಂದೇ ರಡ್ಡಾರು ಅಕ್ಲೆ ಕುಟುಂಬದ ಅಕ್ಲೆಗೆ ಅನುಗ್ರಹ ದೇವರ ಭಾರ ಏನೊಂದು ಅನುಕೂಲತೆಯ ಪ್ರತಿಷ್ಠಾ ಬ್ರಹ್ಮಕಲಶ ಪ್ರತಿಷ್ಠಾ ಬ್ರಹ್ಮಕಲಶನ ಸಮೃದ್ಧಗೊಳಿಸ ಮಾತಾ ಭಕ್ತಾದಿಗಳಿಗೆ ಆ ದೇವರ ಅನುಗ್ರಹ ಪಡೆದು ಸೋನಾಜ ಮೇರೆಗೆ ಅಭಿನಂದನೆ. ಇತ್ತೆ ಮಲ್ಲ ಪಿಂಜರ ಸಾಲಡೆ ಶ್ರೀ ವಿಶ್ವನಾಥ ಕಾಯರ್ಬಳಿಗೆ ಗುರುಸ್ವಾಮಿಗಳು ಅಯ್ಯಪ್ಪ ದೇವಸ್ಥಾನ ನೇರಗಟ್ಟೆ ಎರಡು ಬಾಟ. ಇದು ಈ ಕ್ಷೇತ್ರಗಳು ಆ ಬ್ರಹ್ಮಕಲಶೋತ್ಸವದ ಪೂರ್ವವಾಗಿ ನಾವು ಮತ್ತು ಹಸಿರುವಾಣಿ ಹೊರಕಾಣಿಕೆದ ಮೆರವಣಿಗೆ ದೇವರ ಅಯ್ಯಪ್ಪ ಸ್ವಾಮಿ ಪ್ರಾರ್ಥನಾ ಮಂತ್ರದ ಪರಿವಾರ ದೇವರು ಪಿದರ್ನ ಈ ಹಸಿರುವಾಣದ ಹೊರಕಾಣಿಕೆ ಪದಗಳು ಸಾಹಿತ್ಯಗಳು ಇರ್ತಾರೆ. ಅದರ ಮೂಲಕ ಪ್ರತಿಯೊಂದು ಕಾರ್ಯ ಜ್ಞಾನವನ್ನು ಆಡಳಿತ ಪದವು ದೇವರಲ್ಲಿ ಸಂತೋಷರು ನೆಲೆಯಾಗಿ ಮತ್ತು ಭಕ್ತಿನ ಭಕ್ತಾಜನಗಳ ಇಷ್ಟಾರ್ಥವನ್ನು ಅನುಭವಿಸಿದರೆ ಪೂರ್ಣ ಸಾನ್ನಿಧ್ಯವನ್ನು ನೆಲೆಯಾಗಿ ಮಾತೆರೆಗಳ ಸಂಕಲ್ಪ ಮಂತ್ರಿ ಜೀವನಾರ್ಗ ಉದಾಹರಣೆ ಶಬರಿಮಲೆಗೆ ಪೋಡಲು ಆ ಶಬರಿಮಲೆಗೆ ಹೊರ ಪೋಡಲು ಪಿದರ್ನೇ ಆ ಶಬರಿಮಲೆತ ಬೆಟ್ಟ ಬರ್ತನಂಚಿನ ಪೊರ್ತುಗು ಇಳಿಮುಡಿ ತುಂಬೊಂದು ಬರ್ತನಂಚಿನ ಪೊರ್ತುಗು ಜೀವಮಾರ್ಗ ನನ್ನ ಬುಚ್ಚಪ್ಪ ಅನ್ನೋದು ಆನಂದದ ಬಂಗ ಒಂದೊಪ್ಪು ಅವು ಪೂರಾದ ದೇವರ ದರ್ಶನ ಆದ್ರೆ ಕುಡಬತ್ತದ ಪಂಪೇಳುವರ ಪಂಪಾಸ್ಥಾನ ಮಂತಿ ಪಕ್ಕ ನನ್ನ ದರ್ಪಿ ವರ್ಷ ಕೂಡ ಬರೋದು ಒಂದಾದ್ರು ಹಾಗೆ ದರ್ಪಿ ವರ್ಷದ ಆ ಶಬರಿಮಲೆತ ಪೊರ್ತುಗಾನಗ ಆ ಮಂಡಲದ ಸಂದರ್ಭಗನ ಈ ವರ್ಷ ಕೂಡ ಮಾಲೆ ಪಾಡಗ ಒಂದು ಅಯ್ಯಪ್ಪನ ವಿಶೇಷತೆ ಏನು ಭಾರಿ ತಂಗೋಡ್ಲ ಭಾರಿ ಶರಣನ್ನು ಪಡೆದ ಅಯ್ಯಪ್ಪನಡೆಗೆ ಹೋಪಿನ ಹಾಗೆ ಖಂಡಿತವಾದ ಅಯ್ಯಪ್ಪ ಪೂರ್ಣ ಪ್ರಮಾಣವನ್ನು ಉಳಿದು ಬರ್ತಾರೆ. ಅಂಚನೆ ಈ ಭಾಗಗಳಲ್ಲಿ ಈ ಕ್ಷೇತ್ರ ಅಯ್ಯಪ್ಪ ಸ್ವಾಮಿ ನನ್ನ ದೇವರ ಕಡೆ ಪೂರ್ಣ ಪ್ರಮಾಣದ ನೆಲೆಯಾಗುತ್ತಿದ್ದ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಬಸ್ತು ಅನುಕೂಲದಲ್ಲಿ ಈ ಭಾಗದ ಸುಮಾರು 7 ಗ್ರಾಮದ ಭಗವದ್ ಭಕ್ತರಾಗಿ ಶ್ರೀ ಕ್ಷೇತ್ರದ ಮಾಲೆ ಪಾಡ್ದು ಸ್ವಲ್ಪ ಮಾಲಾಧಾರ ಅಕಲದ ಗ್ರಾಮದ ಬೆಟ್ಟಕ್ಕೆ ಶಿಬಿರ ಪುರುಡೆ ಶಬರಿಮಲೆಗೆ ಯಾತ್ರೆ ಮಾಡ್ಕೊಂಡು ಪರಂಪರೆ ನಡೆದುಕೊಂಡು ಬರೋದು ಅವೇ ಐತನೇ ಹಂಗ ಅಸೈಗೋಲಿಗಳ ಅಯ್ಯಪ್ಪ ಭಕ್ತರಿಗೆ ಪ್ರಥಮವಾದ ದೇವಕಟ್ಟೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಮಾಡ್ತದೆ 5 ಪಕ್ಕ ಅಯ್ಯಪ್ಪನ ಶಿಬಿರ ಮಾಡ್ತದೆ ಅಯ್ಯಪ್ಪನ ನಮ್ಮದು ಬರ್ತನೆ ಅಸೈಗೋಲಿದ ಭಕ್ತರಿಗೆ ಇಲ್ಲಿ ಪೂರ್ವ ಪ್ರಮಾಣದ ಮಂದಿರ ನಿರ್ಮಾಣ ಮಾಡ್ತಾರೆ ಯೋಗ ಭಾಗ್ಯ ಅಸೈಗೋಲಿದ ಭಕ್ತರಿಗೆ ಬರ್ತನೆ ಇದ್ದಾರೆ ಎಲ್ಲ ನಡಪಡಿಸಿನ ಬ್ರಹ್ಮಕಲಶದ ಕಾರ್ಯ ಬಾರಿ ಪೂರ್ವ ನಡೆತದೆ ನನ್ನ ಮಿಟ್ಟಿಗೆ ಆ ದೇವಸ್ಥಾನ ಪೂರ್ವ ಪ್ರಮಾಣದ ಕಲೆಯಾಗುತ್ತದೆ ಶರಣವನ್ನು ಬರ್ತನ ಭಕ್ತರಿಗಳ ಕಷ್ಟವನ್ನು ಈಡೇರಿಸುವಂತ ಶಕ್ತಿ ಆ ದೇವರಿಗೆ ಬರಡೆ ಮಾತಾ ಭಕ್ತರಿಗೆ ಅನುಗ್ರಹ ಮಾಡ್ಕೊಂಡ ಭಾಗ್ಯ ದೇವರಿಗೆ ಪೈನಚಿನ ಮಾತಾ ಭಕ್ತರಿಗೆ ಅಯ್ಯಪ್ಪನ ಅನುಗ್ರಹ ಪಡೆ ಪೂರ್ವ ಭಗವದ್ ಭಕ್ತರನ್ನ ಸೇರಿದ ಮಾಡ್ಕೊಂಡ ಈ ಪುಣ್ಯದ ಗದ್ದೆಗೆ ಶ್ರೀಸ್ವಾಮಿ ಅಯ್ಯಪ್ಪ ಅಂಚಿನ ಪರಿವಾರ ದೇವರ ಅನುಗ್ರಹ ಪಡೆ ಪೂರ್ವ ಪ್ರಮಾಣದ ಕಲೆಯಾಗಿ ಅಯ್ಯಪ್ಪನ ಭಕ್ತರು ಅಸೈಗಳು ನನ್ನ ಅದುಂಬದ ದಿನಗಳು ಉಳಿಯೊಂದು ಕಷ್ಟಕಾರ್ಪಣ್ಯ ಬತ್ತಲ ಅಯ್ಯಪ್ಪನ ಬರ್ತದಾಗ ಪರಿಹಾರ ಆಪಣಿಗೆ ಬಂದ ನಂಬಿಕೆ ಭಕ್ತರನ್ನು ಉಳಿಯುವಂತಿನ ಆ ಶ್ರೇಯಸ್ಸು ಅಯ್ಯಪ್ಪ ದೇವರಿಗೆ ಬರಡೆ ಮಾತ ಭಗವದ್ ಭಕ್ತರುಗಳ ಎಡ್ಡಾವಡ ಅಂಚಿನ ಇಳಿಯುತ್ತ ಈ ಹೊರಕಾಣಿಗೆ ಎಲ್ಲರಿಗೂ ಕನ್ನಡ ಪಡೆದಿನ ಪುಣ್ಯದ ಕಜ್ಜಿಗೂ ಗ್ರಾಮ ದೇವರನ್ನ ಪರಿವಾರ ದೇವರನ್ನ ಮಾಕಡ ದೇವರನ್ನ ಸೋಮನಾಥನ ಆಶೀರ್ವಾದ ಧನ್ಯವಾದ.
పురుషోత్తమ వంశ ఉద్యమిలు వేదికల పండుగ ధన్యవాద ವಸಂತ ಶೆಟ್ಟಿ ಗೌರವಾನ್ವಿತ ವಿಶ್ವನಾಥ್ ಕಾಯರ್ ಪಳಿಕೆಯವರು ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಇದನ್ನು ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ. ಪ್ರಧಾನ ಕಾರ್ಯದರ್ಶಿ ಅವರು ಕರೆಗೊಟ್ಟಂತೆ ಧ್ವನಿವರ್ಧಕ ಗೊಂಬೆಗಳು ಹೀಗೆ ಕ್ರಮ ಪ್ರಕಾರವಾಗಿ ನಿಂತು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೊಣಾಜೆಬೀಡು ಇವರಿಂದ ಉದ್ಘಾಟನೆಗೊಂಡಂತ ಈ ಶೋಭಾಯಾತ್ರೆಯು ದೇರಳಕಟ್ಟೆಯಿಂದ ಮುಂದೆ 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 ಸಾಗಿ ಬರ್ತಾ ಇದೆ. ಎಲ್ಲ ನಮ್ಮ ದೇರಳಕಟ್ಟೆಯ ನಾಗರಿಕ ಬಂಧುಗಳು ಭವ್ಯ ದಿವ್ಯ ಹೊರೆ ಕಾಣಿಕೆಯನ್ನ ಶೋಭಾಯಾತ್ರೆಯನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೀನಿ ಬಂಧುಗಳೇ. ಈಗಾಗಲೇ ಸತೀಶ್ ಭಟ್ ಕೊಣಾಜೆಬೀಡು
ವಿಶೇಷ ಇತ್ನಾಟ್ ನಮ್ಮ ಆರಾಧನೆ ಮಂತು ಚಿಟ್ಟಿ ಆ ಅಯ್ಯಪ್ಪ ಸ್ವಾಮಿನ ಒಂದು ನವೀಕರಣ ಒಂದು ಮಂದಿರನೇ ನವೀಕರಣ ಮನ್ಕೊಡು ಪಡೆದು ಪ್ರಾರ್ಥನೆ ಮಂತೊಂದು ಆಯ್ತಾ ಕೆಲಸಗಳೇನು ಮಾತ್ರ ಇದು ವರ್ಷದ್ದು ಮಂತೊಂದ ಅಂಚಿನ ಕೆಲಸನೇ ಇಡೀ ದಿನಕ್ಕೂ ಆ ದೇವರು ಪೂರ್ಣಗೊಳಿಸಾಯಿರು ಇವಾಗ ಆಯ್ತಾ ಆ ಬ್ರಹ್ಮಕಲಶ ಮಣ್ಮೆಗೆ ಪೂರ್ವಭಾವಿಯಾದ ಐಕ್ ಬೋಡ ಅಂಚಿನ ಆತ ಖಾಲಿ ಉಗ್ರಾಣ ಮಹತ್ರ ಅಂದತ್ತೆ ಅವಳು ಒಂದು ನಮ್ಮ ಆಫೀಸಿನ ಮಾತ ನಮ್ಮ ಇಂಥ ಉದ್ಘಾಟನೆ ಮಂತೊಂದು ಅಂಚನೆ ಅವಳು ಅಡಿಗೆ ಶಾಲೆ ಇಡ್ಲ ನಮ್ಮ ಇಂಥ ಗಣಪತಿ ಇದ್ದಿದ್ದು ಅವಳ ಮಾತ ಅಡಿಗೆದ ಕೆಲಸ ಮಾತ ಮಾಡ್ತಿರಲ್ಲ ಅದು ಇತ್ತೆ ಶುಭ ಮುಹೂರ್ತಡು ಆ ಉಗ್ರಹಣ ಮುಹೂರ್ತ ಮಂತ್ರಾಡಿಗೆ ಆ ಅಯ್ಯಪ್ಪ ಸ್ವಾಮಿ ಈ ಜಾಗೆಗೆ ನಿರ್ತಿ ಎಲ್ಲ ಕೂಡ ಆ ಗೋಡಾಪಣಂಚಿನ ಹೆಚ್ಚಿನ ವಸ್ತುಗಳು ಐದು ಮಾತ್ರ ಆ ಭಕ್ತಾದಿಗಳನ್ನ ತಪ್ಪುವಂತು ಆ ಶಾಖ ಭಾಗಗಳು ಮಾತ್ರ ನಮ್ಮ ಕೈಂಡ ಪೊರ್ಲುಡ ಆಪ್ಲಕ ಆ ಅಯ್ಯಪ್ಪ ಸ್ವಾಮಿ ನಂಗೆ ಅನುಗ್ರಹ ಕೊಡು ಅಂಚನೆ ವಿಶೇಷವಾದ ಆ ಮಾಗಣದು ಸೋಮನಾಥ ದೇವರ್ಲ ಮಹಾವಿಷ್ಣು ದೇವರ್ಲ ನಾಗಬ್ರಹ್ಮ ದೇವರ್ಲ ನಂಗೆ ಅನುಗ್ರಹ ಕೊಡು ಪಡೆದ ನಮ್ಮ ಸರ್ವೆಲ್ಲ ಕುಂತು ಆ ದೇವರೆಲ್ಲ जातवे एदसे स्नवाम सोमरात यदोनिदः दिवेदाः ओम जातवे एदसे स्नवाम सोमरात यदोनिदः दिवेदाः तनपरिषद दुर्गाणि विश्वानावेव सिन्धुं दुरितात्यग्निः तामग्निवर्णान्तपसादलन्दिविरोचने कर्मभ्रे दुष्टाः दुर्गां देवीं शरणमहं प्रपद्ये सुतरसितरसे नमः अग्ने तुम्बाहारय अग्ने तुम्बाहारयामयो अस्तान् स्वस्ति ब्रह्मकान् स्वाहा रोश्च प्रति बहुलान् वर्वे भवादोकादिनाशिनोः विश्वाहारिनो दुर्गः जातवेदस्सिन्दन्ननाभदृदाति वृषे अग्ने अत्रिमन्नमः साग्नो अस्माकं क्रोधिदातु रात्रि व्यक्षराय देव भद्रा देव अक्षमेः ज्योतिषावादने तमाः सर्वतडे ज्योतिषावादने तमाः देव्या आयते अपेद ಒಂದು 4 ಸ್ವಾಮೀಜಿಗಳಿಂದ ಪ್ರಾರಂಭಗೊಂಡಂತ ಭವ್ಯ ದಿವ್ಯವಾದಂಥ ಅಯ್ಯಪ್ಪ ಸ್ವಾಮಿಯ ಗುಡಿಯು ಈ ದಿನ 70 ಲಕ್ಷ ರೂಪಾಯಿಯಲ್ಲಿ ನವೀಕರಣಗೊಂಡು ಈಗ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಭವ್ಯ ದಿವ್ಯವಾದಂಥ ಹಸಿರು ಹೊರೆಕಾಣಿಕೆಯ ಶೋಭಾಯಾತ್ರೆಯು ಈ ನಾಗರಿಕ ಬಂಧುಗಳು ರಸ್ತೆಯ ಇಕ್ಕೆಲುಗಳಲ್ಲಿ ಬಂದು ನಿಂತು ಈ ಒಂದು ಭವ್ಯ ದಿವ್ಯವಾದಂತಹ ಶೋಭಾಯಾತ್ರೆಯ ಮೆರುಗನ್ನು ಭಕ್ತಿಪೂರ್ವಕವಾಗಿ ಹಾಗೂ ಪ್ರೀತಿಪೂರ್ವಕವಾಗಿ ಕಣ್ತುಂಬಿಕೊಳ್ಳಬೇಕು. ಹಾಗೂ ನಾಳೆಯಿಂದ ನಡೆಯಲಿರುವಂತಹ 3 ದಿನಗಳ ಕಾಲ ಜರುಗಲಿರುವಂತಹ ಬ್ರಹ್ಮಕಲಶೋತ್ಸವಕ್ಕೆ ಅತ್ಯಂತ ಭಕ್ತಿಪೂರ್ವಕವಾಗಿ ತಾವು ಬಂದು ಭಾಗವಹಿಸಿ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ತಮ್ಮ ಸಹಕಾರವನ್ನು ಆಡಳಿತ ಮಂಡಳಿಯೊಂದಿಗೆ ನೀಡಿ ಕೈಜೋಡಿಸಬೇಕಾಗಿ
ಒಂದು ದಿವ್ಯವಾದಂತಹ ಶೋಭಾಯಾತ್ರೆಯನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ತಾ ಇದ್ದೀವಿ. ಈಗಾಗಲೇ ದೇರಳಕಟ್ಟೆಯಿಂದ ಹೊರಟಂತಹ ಒಳ್ಳೆಯ ದಿವ್ಯವಾದಂತಹ ಇವತ್ತು ಹಸಿರು ಬರವಣಿಗೆಯ ಮೆರವಣಿಗೆಯ ಶೋಭಾಯಾತ್ರೆಯನ್ನು ನಾವೆಲ್ಲ ರಸ್ತೆ ಬೀದಿಗಳಲ್ಲಿ ಕಟ್ಟಿಕೊಂಡು ಶ್ರೀಕೃಷ್ಣ ಭಜರಾಮ್ ಮಂದಿರ ಸುಭಾಷ್ ಪಜೀರು ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಪಣಜಿ ಎಸ್ಪಿ ವೈಎಸ್ಎಸ್ ರಿಜಿಸ್ಟರ್ಡ್ ಕರ್ನಾಟಕ
ಸಂಗತಿ ಪ್ರಮುಖ ವಿಚಾರವಾಗಿದೆ. ಕೊನೆಗ ನಮ್ಮ ಭಕ್ತಿದ ವ್ಯವಸ್ಥೆಯಲ್ಲಿ ಭಗವಂತನ ಪ್ರದರ್ಶನ ಮಲ್ಪನಂಚಿನ ಅವಕಾಶದ ನಿಮ್ಮನಗಳು ಬೇತೆ ರೀತಿದೆ ವಿಚಾರಾಗಿದೆ ಮಂದಿರ ಈ ಜಗತ್ತು ಉಂಟಾನ ಕಾಲಗಳು ಭಗವಂತಿ ಸೃಷ್ಟಿ ಮಂದಿ ಬೊಕ್ಕ ಕೃತ ತ್ರೇತ ದ್ವಾಪರ ಕಲಿಪಂಪಿನಂಚಿನ ಯುಗವರ್ತುಗಳು ತಿರ್ಗೊಂಡುಕೊಂಡಿಗೆ ಅವನಗ ಕೃತಯುಗದ ಧರ್ಮ ಒಂದಿತ್ತನಿಗೆ ನಜ ರಾಜ್ಯಂ ನಜ ದಾಂಡಿಕ ಪ್ರಜಾನಾಂ ಪರಸ್ಪರಂ ಭಾವಯುಂತಹ ಸರಕಾರ ಕಾನೂನು ಕಟ್ಟಳೆಗಳು ನಿಯಮಾದಿಗಳು ಓವರ ಇಜ್ಜಂದಿನ
ಜನಗಳು ಪರಸ್ಪರರಾದ ಪ್ರೀತಿ ಪಾತ್ರರಾದ ನಡಪುರಂಜಿನ ಯುಗ ದೇವರಾಂದ ಎತ್ತಿನ ನಮ್ಮ ಎದುರು ಅನುಗ್ರಹ ಕೊಡುವ ಈ ಕಾಲ ಇತ್ತಂದು ಧರ್ಮದ ವ್ಯತ್ಯಾಸ ಆಗ ತ್ರೇತಾಯುಗ ಬದುಕಿನ ಬರ್ತದೆ ಐಟಿ ಯಾಗ ಮಾಡುವುದು ತಪಸ್ಸು ಮಾಡುವುದು ನಾಡಿ ಒಕೊಂಜಿ ಧರ್ಮದ ವ್ಯತ್ಯಾಸ ಆಗ ದ್ವಾಪರ ಯುಗ ಬದುಕಿನ ಬರ್ತದೆ ಐಟಿ ಹೋರಾಟ ಮಾಡುವುದು ಭಗವಂತರ ನನಗೆ ಬೇಡರ ಕಣ್ಣಪ್ಪನ ಕಥೆ ವಿಚಾರ ಎಂದು ಗೊತ್ತ ಅರ್ಜುನನೇ ಶಿವದೇವರ ಪ್ರಾರ್ಥನೆ ಬಂದು ಯುದ್ಧ ಮಾಡುವುದು ಪಾಶುಪತಾಸ್ತ್ರ ಬೆಳಕಿನ ಕಥೆಗಳು ಮಾತ ಗುರುತಿನಾದ ವ್ಯವಸ್ಥೆಗಳು ಭಗವಂತೆ ನಮಗೆ ಪರೀಕ್ಷೆ ಬಂದರೆ ನಮ್ಮೊಟ್ಟಿಗೆ ಹೋರಾಟ ಬಂದರೆ ಅವಕಾಶ ನೋಡಿ ಕಲಿಯುಗ ಬಂದಾಗ ಮಾತೆನ್ನ ಒಂದು ಸೇರಿದು ಬೇರೆ ಮನೆಯಲ್ಲಿ ಪ್ರಯತ್ನ ಮಾಡುವುದು ಅಂಡ ಸುಲಭ ಸಾಧ್ಯವಾದ ಹರಿನಾಮ ಸಂಕೀರ್ತನೆಯನ್ನು ಬದಲಿಗೆ ಕಲಿಯುವುದು ಬೇಗ ಭಗವಂತನಿಗೆ ಬೀದಿ ಬರ್ತಿ ಎಂದು ಸಾಮಾನ್ಯ ಜನಕ್ಕೆಲ್ಲ ಅರ್ಥಾತ್ಮ ಭಾಷೆಯಲ್ಲಿ ನಡಪಂದಿನ ಒಂದು ವ್ಯವಸ್ಥೆ ಅಪನಗ ಅಂದಿನ ಒಂದು ಭಜನಾ ವ್ಯವಸ್ಥೆಯು ಈ ನಮ್ಮ ಕರ್ಮಭೂಮಿಯಲ್ಲಿ ಹಲವಾರು ವರ್ಷದಲ್ಲಿ ನಡೆದೊಂದು ಬೈದು ದೇವರನ್ನ ಕಡೆಗೆ ನಮ್ಮ ಮನುಷ್ಯ ತನ್ನ ಆಸೆಯನ್ನು ಪೂರೈಸಾಕೊಂಡ್ರೆ ಅಂಜನೆ ನಂಗೆ ಕೊಡಿತಿರಂಜಿನ ಸಂಕಲ್ಪ ನಡಪುಕೊಂಡ್ರೆ ಒಂಜಿ ಶಕ್ತಿಲೇನು ಮಂತ್ರಬದ್ಧವಾದ ಚಿಂತನೆ ಮಾಡುವುದು ವೈದ್ಯರು ಹಲವಾರು ನಮ್ಮ ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲಿ 84 ಲಕ್ಷ ವ್ಯವಸ್ಥೆಗಳು ಮಾತ ಮುಂದಿಗೆ ಐಟಿ ಆಗಮಶಾಸ್ತ್ರಗಳು ಪ್ರಧಾನವಾದ ನಂಗೆ ವಿಷ್ಣುದೇವರು ರುದ್ರದೇವರು ಆರಾಧನಾ ಶೈಲಿ ಆಗಮಶಾಸ್ತ್ರಗಳು ಬರೆದ ಬಾರ್ದೇವೆ ಅಂಚಿನ ಒಂದು ಮೂರ್ತಿ ಆ 7 ಸಪ್ತ ವ್ಯವಸ್ಥೆಯಲ್ಲಿ ಶಾಸ್ತ್ರೀಯ ಪಂಡಿತಂಚಿನ ನಮ್ಮ ಲೌಕಿಕ ಭಾಷೆಯ ಅಯ್ಯಪ್ಪೆಯನ್ನು ಕಂಡ ಐದು ಶಾಸ್ತ್ರೀಯ ಪಂಡಿನ ಆಧಾರ ವ್ಯವಸ್ಥೆಗಳು ಅಂಚಿನ ದೇವರೇನು ನಮ್ಮ ಈ ಪುಣ್ಯ ಭೂಮಿ ನಮ್ಮ ಕೇವಲ ಬಿಂಬಗಳು ಅಥವಾ ಭಾವಚಿತ್ರಗಳು ಆರಾಧನೆ ಮಾಡುವುದು ಬರುವುದಿಲ್ಲ ಕಾಲಾಂತರ ಮನುಷ್ಯನ ವ್ಯವಸ್ಥೆ ಜೀವನ ಶೈಲಿ ಬದಲಾವಣೆ ತಕ್ಕ ಎಡ್ಡೆ ಆಗುವಂತೆ ಕಾಲ ಧರ್ಮ ನೀವು ₹1 ಕಾಣಿಕೆ ಪಾಠನೇ ಕಷ್ಟ ಇತ್ತು ಇದಕ್ಕೆ ₹100 ಮಾಡುವಾಗ ನನಗೆ ಬಂದು ಆಗುವುದಿದ್ದೆ ಬಂದ ಕಾಲ ಧರ್ಮಗಳು ಹಿರಿಯಾಗುವ ದಿನ ಪುಣ್ಯ ನಮ್ಮ ಮಂತ್ರಿನ ಭಜನೆದ ಹೋಗಿ ವ್ಯವಸ್ಥೆಯಲ್ಲಿ ಭಗವಂತನ ಅನುಗ್ರಹದಾವರ ದೇವರ ಮಸ್ತಿ ಏಳಿಗೆ ಹೋಗಿ ಅಂಡ ದೇವರಿಗೆ ಮನಸ್ಸು ಮಾತ್ರ ವಿಧಾನವನ್ನು ಕಲಿಯುವುದು ಎಬಡ ಕಲಿತದ ಧರ್ಮಂಚ ಅವನಾಗ ಕೆಲವು ವರ್ಷದಿಂದಿ ನಮ್ಮ ಕಿರಣೋದ್ಧಾರ ಹಲವಾರು ಪ್ರಯತ್ನ ಬರ್ತಾ ನಮ್ಮ ಕೆಲವು ಜಂಜಾಟೋತ್ತರೆಯಾವು ವೈಮನಸ್ಸುಗಳಾವು ಎಂಜಿನ ಅಂದು ದೇವರು ಈ ಮಂದಿ ನಿಕಾಲಿನ ಸಂವತ್ಸರಗಳು ವೈಶಾಖ ಮಾಸದ ಶುದ್ಧ ಅಷ್ಟಮಿದಾನಿ ಎಲ್ಲರ ಹೋಗಿ ಪುಣ್ಯ ಎಲ್ಲ ಹೋಗಿ ಪುಣ್ಯ ತುಳು ನನಗೆ ಪ್ರತಿಷ್ಠಾಪನೆ ಮಾಡುವುದಿಲ್ಲ ಯೋಗಲ್ಲ ಭಗವಂತ ಯೋಗ ಹೇಳ ನಮ್ಮ ಭಾಗ್ಯವನ್ನು ಪಡೆದು ಬರ್ತೀನಿ ಅಂಚಿನ ಒಂಜಿ ಪುಣ್ಯ ಕರ್ತವ್ಯ ದೇವರ ಮಂತ್ರಂಜಿನ ಅವಕಾಶ ಒದಗಾದು ಕೊಡ್ತೇವೆ ಅಂಚ ಹಲವಾರು ವರ್ಷ ನಮ್ಮ ಬಾಲಾಲಯ ದೇವರಲ್ಲಿ ಇದ್ದ ಎಲ್ಲ ನೋಡು ಎಲ್ಲರ ಕಂದದು ಅಧಿವಾಸ ಪ್ರಕ್ರಿಯೆಗಳಾದ ಮಂತ್ರಗಳು ಐದೊಟ್ಟು ಪರಿವಾರ ದೇವರ ಅಂಚಿನ ನಾಗದೇವರಿಗಳ ನಾವು ಮಾತ್ರ ಗುಂಡಗಟ್ಟದು ಚಿತ್ರಕೂಟಾದಿಯ ನಿರ್ಮಾಣ ಮಾಡಿಕೊಂಡು ಎಲ್ಲರ ನೋಡು ಪ್ರತಿಷ್ಠಾಪನ ನಂತರವನ್ನು ಅವನಾಗ ಕೆಸರಕಲ್ಲು ಮಾಡಿದಾಗ ಜವಾಬ್ದಾರಿಯುತವಾದ ವಿಶ್ವಕರ್ಮಿಂದ ಅಂಚನೆ ಶಿಲ್ಪಿನಲ್ಲಿ ನಮ್ಮ ತಾಂಬೂಲ ಪಟ್ಟಿ ಕೊಡ್ತಿದ್ದ ಇದು ತಕ್ಕಲ ಸ್ವಾಧೀನ ನನ್ನ ದೇವರ ಪ್ರತಿಷ್ಠಾಪನೆ ಮಾಡಿಕೊಟ್ಟ ಆಡಳಿತ ಮಂಡಳಿಗೆ ಉತ್ತ ತಂದಿದ್ದಾರಗಳಿಗೆ ಆ ಒಂದು ವ್ಯವಸ್ಥೆ ನಮ್ಮ ಬದಲಾವಣೆ ಆಗುವುದು ಅದಕ್ಕೋಸ್ಕರವಾದ ಇಡೀ ಬದಿಗಳು ಭಕ್ತ ಜನರು ಸೇರಿ ನಮ್ಮ ದೇವರ ಸಾಮೂಹಿಕ ಪ್ರಾರ್ಥನೆ ಮಾಡುವಾಗ ಇದು ಮಂತಿನ ಆನಿಂದ ಬೆಂಗಳೂರಿನ ಮಂತಿನ ಕರ್ಮಗಳು ತೆರೆಯಾವು ಭಕ್ತಿ ದೋಷಗಳು ತೆರೆಯಾವು ನಮ್ಮ ಕರ್ತವ್ಯ ನಿಷ್ಠೆಡೆ ನಮ್ಮ ತಪ್ಪು ಮತ್ತು ತೆರೆಯಾವು ಬಂಡ ಕಲಿಯುಗದ ಮಾನವನ ಶರೀರಗಳು ತುಟ್ಟವನೇ ಪಡೆದು 14 ವರ್ಷಗಳ ಇಜ್ಜಲಿನ ವ್ಯವಸ್ಥೆಗಳು ಕಾಮ ಕ್ರೋಧ ಲೋಭ ಮೋಹ ಮನವಾತ್ಸರ್ಯ ಬಳಿ ದುರ್ಗುಣಗಳು ಶರೀರನ ಪ್ರವೇಶ ಆಯುವಕ್ಕ ಅಹಂಕಾರ ಅಂಜಲಿ ಸ್ವಾರ್ಥ ಮಾತ ಉದರವರು ಒಂದು ಬೇರೆ ಬೇರೆ ರೀತಿ ಮನುಷ್ಯ ಪ್ರಯತ್ನ ಮಂತ್ರಯಾವು ಮಾತ ಅನ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯ ಕ್ಷೇತ್ರ ವಿನಶ್ಯನ ಗುರು ಮಂದಿನ ಪಾಪ ಕರ್ಮಗಳೇ ಬಂದ್ರೆ ದೇವರ ಸನ್ನಿಧಿ ಬರ್ಪ ದೇವರ ಸನ್ನಿಧಿಯೇ ವಜ್ರಲೇಖ ಸ್ವಾಮಿನ ಬಿಂದುಗಳು ವಜ್ರಲೇಖ ಮಾತ ಆಯ್ನದ್ದಾವರೇ ಇಂಚಿನ ಕರ್ತವ್ಯ ಆಗುವ ನಿಧಾನದಲ್ಲಿ ಕಾರಣ ದೇವರ ದೇವರನ್ನ ದೃಷ್ಟಿಗೆ ಮನುಷ್ಯನ ಪಾಪಕರ್ಮ ಲೇಪನಾಂಡ ದೇವರಿಗೆ ಏರಿಗೆ ಇಂಚಿನ ಕೊಟ್ಟು ಜಿಜ್ಞಾಸ ದೇವರಿಗೆ ಆಯ ಒಂದು ಕೆಡುಂಬೆಗೂ ಏರಿಗೆ ಇಂಚಿನ ಕೊಟ್ಟು ಜಿಜ್ಞಾಸ ನಮ್ಮ ಮುಂಜಿ ಮನಸ್ಸು ಒಂಜೇ ಪಾತ್ರ ದೇವರ ಊರು ಎಡ್ಡೆ ಬಂದರೆ ಎಲ್ಲಿ ಎಡ್ಡೆ ಬಂದರೆ ಮಾತ ಐಕ್ಯ ಮತ್ತೆ ಕೊಡಲಿ ಕೇಳಿದ್ರೆ ಮುಂಜೇ ವರನ್ನು ದೇವರಿಗೆ ಕೊರಿಯರೆ ಗುರಿಯಲ್ಲಿ ಬರೆದಿನ ಮನೆ ಆಯದ ಅಧಿಕಾರ ದೇವರ ಹೆಂಗೆ ಕೊಡಲಿ ಎನ್ನಾಡಳಿತ ಕಾಲ ಲಂಚಾವ ಮನುಷ್ಯನ ಚಿಂತನೆ ಬರ್ತಂದ ಅವೇ ದೇವರಿಗೆ ನಮ್ಮ ಬೇಲೂರು ನಿಧಾನಕ್ಕೆ ಕಾರಣ ಅವರ ಕಂಟಿನ ನಿರ್ದೋಷವು ದೇವರಿಗೆ ಕ್ಷಮೆ ಇದು ವರ್ಷ ಬಾಕಿ ಈನನೇ ತಪ್ಪು ದೇವಂಡ ಒಂಜಿ ವ್ಯವಸ್ಥೆಯಲ್ಲಿ ಒಂಜಿ ವರ್ಷಗಳು ಒಂಜಿ ವ್ಯವಸ್ಥೆ ಆಂಡ 180 ಗುಡಿಯಾಗುವುದು ಲೆಕ್ಕ ಕನಿಷ್ಠ ಪಕ್ಷ 1 ವರ್ಷದ ಕಾಲಾವಕಾಶದಲ್ಲಿ ನಮ್ಮ ಹಲವಾರು ವರ್ಷಗಳು ನಡೆಸಬಹುದು ದೇವರ ನಮ್ಮ ಕ್ಷಮೆಗೆ ನೋಡ
ಅಂಡಲ ದೇವರು ನಮಗೆ ಯೋಗ ಭಾಗ್ಯ ಬರೆಯಲಿ ಅದಕ್ಕೋಸ್ಕರ ನಮ್ಮ ದೇವರ ಪ್ರಾರ್ಥನೆ ಮಾಡುವ ದೇವರೇ ವಾ ಹಿರಿಯ ಕಾಲ ನಮ್ಮ ಮುಂದಿನ ಚೈತನ್ಯನಾಗುತ್ತು ಭಾವಚಿತ್ರಗಳು ಇತ್ಯದ ಬಿಂಬಗಳು ಹೊಸತ್ತ ರೀತಿಗೆ ಮಂತ್ರಿ ಪಂಚಲೋಹದ ವಿಗ್ರಹ ನಮ್ಮದೊಂದು ಐದು ಸ್ವಾಮಿಯೆಲ್ಲ ಪ್ರತಿಷ್ಠಾಪನೆ ಮಂದಿರಗಳು ಆ ವಿಗ್ರಹ ನಿರ್ಮಾಣ ಕಾಲದಿಂದ ಅವರು ಅಥವಾ ಈ ಕಟ್ಟಡ ನಿರ್ಮಾಣ ಕಾಲದಾಗಿನ ಭೂಕರಣ ದಾವುಕೇದನ ಪಾಷಾಣ ವೇದನ ವಲ್ಲಿಂಗ ಮಂತ್ರವನ್ನು 4 ರೀತಿಯ ದೋಷಗಳು ಬರ್ತಿದೆ ಅಂಚಿನ ದೋಷ ನಿರ್ಮಾಣ ಮಂದಿರಗಳಿಗೆ ದೇವರೇ ಆನೆ ಉಂಟು ಮುಕ್ತ ಏ ಬಂಡ ಈ ಗುಡಿ ಮಾತ ಪೂರ ಬಯಲು ಪ್ರದೇಶಗಳು ಬಹಿರಂಗ ಐಕದಾಲ ಖಂಡಿ ಬಾಕಿ ಮಾತ ಇತ್ತು ಕೆಲವು ನಿಷೇಧಿತ ಪ್ರಾಣಿಗಳು ಉಲೈಪೋಯರ ಸಾಧ್ಯತೆ ಉಂಟು ಅನ್ಯ ಮತೀಯರ ಮತ್ತು ದಾದಾಂಡ ಬುರ್ಚಾನಿನ ಮನ್ಕರ ಸಾಧ್ಯತೆ ಉಂಟು ಅಥವಾ ಕೆಲವು ನಾಯಿಲೆ 4 ಕಾಲದ ಪ್ರಾಣಿಗಳು ಮತ್ತು ಬುರ್ಚಾನಿನ ಮಾಂಸಖಾದ್ಯಾದಿಗಳು ಜಾಗ ನಮ್ಮ ದಿನೋಳದಾಳ ನಿಂತಿದೆ ಮಾತ ಕಂದೋಡಿ ಇತ್ಯಾದಿ ಮಾತ ಮುಂದುಳಿ ಇತ್ಯಾದಿ ಮಾತ ಬರ್ತಂದ ದೋಷಗಳು ಕಾರಣ ನಮಗೆ ಅಂಜಿನ ದೋಷಗಳಿಂದ ದೇವರ ಪೂರ ತಡೆ ಬರ್ತದೆ ಇಳಿದ ದಿನೊಟ್ಟು ನಂದಿ ಪ್ರಭೆ ಎಲ್ಲದ ದಿನೊಟ್ಟು ಸ್ವಾಮಿ ಪ್ರತಿಷ್ಠಾಪನ ಯೋಗ್ಯತೆ ಬರುವುದು ಅದಕ್ಕೋಸ್ಕರ ಇಡೀ ಮತ್ತು ನಂಚಿನ ಸುರೂಟು ಶಿಲ್ಪಿನ ಕೈದ್ದು ನಮ್ಮ ಗುರುನೆಂದೋಡು ಹೆಣ್ಣು ಪಕ್ಕ ಪಂಚಗವ್ಯ ಪುಣ್ಯಾಹ ವಾಸ್ತು ಪೂಜೆ ವಾಸ್ತು ಹೋಮ ರಕ್ಷೋಗ್ನ ಹೋಮ ದೇವರಿಗೆ ಆ ಬಿಂಬೋಡಿತ್ತಿನಂಚಿನ ದೋಷ ಕಳೆದು 5 ಪಂಚಗವ್ಯಾದಿಯನ್ನು ಬಿಂಬಾದಿವಾಸ ಬಂದು ಎಲ್ಲರ ಶುಭ ದಿನಗಳು ನಾಗದೇವರಿಗೆ ಕಾಂಡೆ ನಮ್ಮ ವಿಶ್ವರೂಪ ದರ್ಶನ ನೀಡುವುದು ಸ್ವಾಮಿ ಪಂಚಕವಿಯ ಪಂಚಾಂಗ ಪ್ರಸ್ತರ ಪಂಚವಿಂಶತಿ ಕಲಶಾಭಿಷೇಕ ಪ್ರಾಯಶ್ಚಿತ್ತ ರೂಪಡು ಹೋಮಾದಿಗಳು ಅಂಚಿನ ಸರ್ವಕಾಶ ದೇವರ ಕರೆಂಡು ಎಲ್ಲ ಬಯ್ಯದ ನೋಟು ದೇವರಿಗೆ ಈ ಆಲಯಗಳು ನೂತನ ಆಲಯಗಳು ವಾಸ್ತು ರಕ್ಷೋ ನಮ್ಮ ಸರ್ವಾದ ಪ್ರಾಸಾದ ಶುದ್ಧಿ ಇತ್ಯಾದಿ ದೇವರನ್ನ ಬಿಂಬನು ಪರಬಿಂಬುದು ಹೊಸ ಬಿಂಬು ಆವಾಹನೆ ಮತ್ತು 5 ಕೋಟಿನ ಶಯ್ಯಾಲೋಪಾದಿಮಾನ ನಡಕರದು ಎಲ್ಲ ಅಂಚಿನ ಕಾಂಡೆ ಪಂಚಕವಿಯ ಪುಣ್ಯಾಹ ದೇವರನ್ನ ವಿಶ್ವರೂಪ ದರ್ಶನ ನೂತನ ಪೀಠ ಮಧ್ಯಳು ದೇವರನ್ನು ಪ್ರತಿಷ್ಠಾಪನೆ ಮಾಡುವುದು ಪಂಚಕವಿಯ ಪಂಚಾಂಗ ಬ್ರಹ್ಮಕಲಶಾಭಿಷೇಕ ಮಾಡುವುದು ಅಂಚನೆ ವಿಶೇಷ ಪ್ರಾಯಶ್ಚಿತ್ತ ರೂಪಗಳು ಸಹಸ್ರನಾಮ ಹೋಮವನ್ನು ಸಂಕಲ್ಪ ಮಂತ್ರದ ಮಧ್ಯಾಹ್ನದ ಹೊತ್ತು ಮಹಾಪೂಜೆ ಇಡೀ ಬಾಂಧವ್ಯ ಭಕ್ತ ಕುಲಕೋಟಿ ನವಮಾತ ಅನ್ನದಾನ ಸತ್ಕರ್ಮ ಇದೇನು ಪರಮಾತ್ಮ ಹುಲ್ಲೂರು ಹೋಗಿ ವಿದ್ಯಾರ್ಥಿ ಅಪವಾದ ನಮ್ಮ ಬಗ್ಗೆ ನಡಪಡಾವುದು ಇಡೀ ಗ್ರಾಮ ರಾಷ್ಟ್ರದ ಭಕ್ತರಲ್ಲಿ ಸುಖನು ಕ್ಷೇಮನು ಆರೋಗ್ಯನು ಸಂತೋಷದ ಅನುಗ್ರಹ ಮಾಡಿಕೊಂಡು ದೇವರೇ ಕಿರಿಕಿರಿನ ಬಂಗಾರದ ಬೀಜ ನನ್ನ ಹೆಮ್ಮರವಾದ ಇಡೀ ಗ್ರಾಮವು ನಮ್ಮ ಒಂದು ಮಾದರಿ ವ್ಯವಸ್ಥೆಯನ್ನು ತೋಜಪಾದ ಯೋಗನ ಭಾಗ್ಯನು ಬಡವಾದ ಅನುಗ್ರಹ ಮಾಡಿಕೊಡು ನಮ್ಮ ಕೈಗೆ ಹುಲ್ಲೂರು ಸೇವೆಗೆ ನಾವು ಕಾವುದು ಇದು ಮಾತ ಭಕ್ತ ಜನಗೆಡ್ಡೆ ಜನಾಶ್ರಯವಾದ ನಮ್ಮ ಅಸೇಯಿಗೊಳಿದ ಅಯ್ಯಪ್ಪ ಮಂದಿರಗಳು ಕೊಂಡ ನಮ್ಮ ಕಷ್ಟ ಪೂರ ಪರಿಹಾರ ಪುಣ್ಯ ಪಡೆದಿನ ಪಾತೆಯನ್ನು ಸ್ವಾಮಿ ಪುಣ್ಯ ಒಳಗಾಗಿಕೊಂಡು ಮಾತೆಯಿಂದ ಲೋಕ ಸಮಸ್ತ ಸುಖಿನೋಭವನ್ನು ಪಡೆದಿನ ಪಾತೆಯನ್ನು ನಡಪಡಿಸಿಕೊಂಡು ಬಂದು ಪರಮಾತ್ಮರು ಭಗವಂತರ ಪ್ರಾರ್ಥನೆ ಮಾಡಿಕೊಂಡ ಸ್ವಾಮಿ ದೇವರ ತೀರ್ಥದೀಲೇವ ಇದಂ ಪರಿಣಾಮಮಯಾ ದೇವಾಸ್ತಾಕ್ಷಂ ದೇವಸ್ತವಃ ದೇವೇ ಸುಭಾವತಿ ಭವೇ ಜನ್ಮನಿಧಿ ಪರಮೇವಃ ವಕ್ರತುಂಡಃ ಸಹಸ್ರಶುಕ್ಲಕುಂಭಮಹೇಶ್ವರತ್ವೋಭಯಂ ನೀಲಕ್ಷ್ಮಣ ಪ್ರಾರ್ಥನಾಂ ಸಮರ್ಪಯಾಮಿ ಏಕನಾಥಂ ತದೇವ ಲಗ್ನಂ ದೇವಾರಾವಲಂ ಚಂದ್ರವಲಂ ದೇವ ವಿದ್ಯಾವಲಂ ದೇವಲಂ ದೇವ ಲಕ್ಷ್ಮೀದೇವಂ ಪರಾಮಿ ಸಪರಿವಾರ ಸಹಿತ ನಾಗಾದಿ ಪದಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಅಯ್ಯಪ್ಪ ಸ್ವಾಮಿಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ ಜವಾಬ್ದಾರಿನ ಅಯ್ಯಪ್ಪ ದೇವರ ಸನ್ನಿಧಾನಗೂ ಅಂಚಿನ ಗ್ರಾಮ ದೇವರ ಸನ್ನಿಧಾನಗೂ ಒಪ್ಪಿಸಾವಡ ಪಡೆದು ಅರಣ ವಿಶ್ವಕರ್ಮನ ಪ್ರಾರ್ಥನೆ ಕೊಡಿ ಪ್ರಾಮಾಣಿಕ ಸೇವೆನೆ ಪುರಾಣ ಪಂಡ ಭಾರಿ ಕೊಟ್ಟು ಭಾರಿ ಕಮ್ಮಿ ಮಲ್ಕೊಡ್ತೇವೆ ಅಯ್ಯಪ್ಪ ದೇವರನ್ನು ಕರ್ಮಿಸಿದ್ದು ಮಲ್ತಿದ್ದಾರೆ ಸತ್ಕರ್ಮ ದೇವರ ಜೊತೆ ಹೊರಟು ಆ ಜವಾಬ್ದಾರಿ ಭಾರಿ ಅದೇ ಪ್ರಾಮಾಣಿಕವಾಗಿ ಸಾಧನೆಗೆ ಯಜಮಾನವರ ಸಾಧ್ಯತೆ ಪೀಡಿಸಿ ಕಾರಣಕ್ಕೆ ಮನಮಾಸ ಸ್ವೀಕಾರ ಮಾಡ್ತದೆ ಆ ಜವಾಬ್ದಾರಿ ಕ್ಷೇತ್ರದ ವ್ಯವಸ್ಥಾಪಕ ಇಂಗ್ಲಿಗೆ ವೈದ್ಯರ ಫಲಾಪೇಕ್ಷೆ ಇದ್ದಂತೆ ಭಾರಿ ಪೂರ್ಣ ಮಾಡಿಸ್ಕೊಡ್ತೀನಿ ನಮಗೆ ಆತ ಸಾಧನೆಗೆ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯತೆ ಎಲ್ಲೇ ಹುಡುಗಿರ ಮಲ್ಲ ಮನಸ್ಸನ್ನು ಸ್ವೀಕಾರ ಮಾಡ್ಕೊಂಡು ಮಲ್ಲ ಮನಸ್ಸಿಗೆ ಜವಾಬ್ದಾರಿ ಯಜಮಾನ ಉಳಿದುಕೊಡುವಂತ ಕೇಳೋದು ಮಲ್ಲ ಮನಸ್ಸನ್ನು ಸ್ವೀಕಾರ ಜವಾಬ್ದಾರಿ ಉಳಿದುಕೊಡುವಂತ ಯಜಮಾನ ಕೇಳೋದು ಅಯ್ಯಪ್ಪ ಸ್ವಾಮಿ
ಉದ್ದೇಶದಲ್ಲಿ ಕೆಲಸ ಮಾಡ್ತಿದ್ದೆ ಎಂಕಲ ಕುಲದೇವರು ಪಂಚಿನ ಉದ್ದೇಶದಲ್ಲಿ ಒಂದು ಬಾರಿ ಪೂರ್ವದ ಯಾವನಾಗ 4 ಜನ ಎಲ್ಲ ಬಸ್ಸಲ್ಲಿ ಪೋನಾಗ ಬಾರಿ ಪೂರ್ವದ ಮಂದಿರ ಕಟ್ಟಿದ ಕೈ ಬಿಗಿರ ಬತ್ತಂಚಿನ ಭಕ್ತಾದಿಗಳು ಬಾರಿ ಸಂತೋಷ ಪಡ್ಕೊಂಡಂಚಿನ ಅಯ್ಯಪ್ಪ ಸ್ವಾಮಿ ದೇವರೇ ಖುಷಿ ಪಡ್ಕೊಂಡಂಚಿನ ಮಂದಿರ ನಿರ್ಮಾಣ ಮಾಡಿಕೊಡ್ತೇವೆ ಮನಗ ಅಲ್ಲಿಗೆ ಎಲ್ಲಿಯ ಮಟ್ಟದ ಹುಡುಗಿಯರಲ್ಲಿ ಕುಡಿದು ಅಲ್ಲಿ ಸಂತೋಷಪಡಿಸ ಒಂದು ಆ ಹುಡುಗಿಗೆ ಕರ್ತವ್ಯ ಪ್ರವೃತ್ತಿ ಮಾಡ್ಗ ಮನಗ ಅಕುಲ್ಲ ನಮ್ಮ ಕಡೆ ಮನುಷ್ಯರು ಕರ್ತವ್ಯ ಕಾಲದು ತಪ್ಪು ಬತ್ತು ಬಂದ ಸಾಧ್ಯ ಚಿತ್ತ ಪ್ರಾಯಶ್ಚಿತ್ತ ಮಸ್ತ್ ಸತ್ಕರ್ಮನೆ ಮಂತ್ರವಿಲ್ಲ ಮನಗ ಅಕುಲ್ ಮಂತ್ರ ಚಿತ್ತ ಆ ಕೆಲಸನು ಗ್ರಾಮದಾಗಲಿ ಕರ್ತನ ಯಜಮಾನವರದಾಗಲಿ ಕುಡಿದು ಅಯ್ಯಪ್ಪ ಸನ್ನಿಧಾನವು ಅಯ್ಯಪ್ಪ ದೇವರ ಸನ್ನಿಧಾನವು ಒಪ್ಪಿಸುವಾದಿ ಆ ಸತ್ಕರ್ಮ ಮಾಡ್ಕೊಂಡು ಶುಭ ಮುಹೂರ್ತದಾಗಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಅಂತ ಗ್ರಾಮದ ಭಕ್ತಜನಗಳು ಆರಾಧನೆ ನಾಳೆ ಗ್ರಾಮ ರಾಜ್ಯವು ಶ್ರೇಯಸ್ಸಿ ನಮ್ಮೊಂದು ಭಕ್ತಜನಗಳಿಗೆ ಇಷ್ಟಾರ್ಥ್ಯಾಪನೆ ಪ್ರಸಾದನು ಅಂತೆಯೇ ಇರುವಂಥ ಶಕ್ತಿ ಮೇಲೆ ಭಕ್ತಿರಿ ಆ ಅಯ್ಯಪ್ಪ ದೇವರನ್ನ ನಾಗದೇವರನ್ನ ಕೆಲಸ ಮಾಡ್ತಿದ್ದೀರಾ ಅಲ್ಲಿಗೆ ಈಗಲ ದೇವರ ಸೇವೆ ಮಾಡ್ತಿದ್ದ ಅವರ ಈ ಸಂಸಾರ ಕರ್ತವ್ಯನ ನಿರ್ಮಾಣ ಒಟ್ಟಿಗೆ ಹಾಗೆ ಬಾಕಿ ಉಳಿದಿವೆ. ದಯವಿಟ್ಟು ಹೊರಗಡೆ ರೋಡಲ್ಲಿ ನಿಂತಿರುವಂತಹ ನಮ್ಮೆಲ್ಲ ಭಕ್ತಾದಿಗಳು ಎಲ್ಲರೂ ವೇದಿಕೆಯಲ್ಲಿ ಪಾಲ್ಗೊಳ್ಳಬೇಕಾಗಿರಲಿ. ವಿಷ್ಣುಮೂರ್ತಿ ಜನರ ದೇವಸ್ಥಾನ ಮಂಜನಹಳ್ಳಿ, ವಿಷ್ಣುಮೂರ್ತಿ ಜನರ ದೇವಸ್ಥಾನ ಎಲ್ಲರ ಚಪ್ಪಳನಿಗೆ ಸಪ್ತಸ್ವರ ಕಲಾತನ ಶಾರದರ ಬೆಳಕೋಣಗೆ ಭುವನೇಶ್ವರಿ ಮತ್ತು ಮಂದಿರ ಶಾರದರ ಬೆಳಕೋಣಗೆ ಸಪ್ತಸ್ವರ ಕಲಾತನ ಗ್ರಾಮಚರಡಿ ಉಳ್ಳಾಲ್ತಮ್ಮನವರ ಕ್ಷೇತ್ರ ಕೊಣಾಜೆ, ಉಳ್ಳಾಲ್ತಮ್ಮನವರ ಕ್ಷೇತ್ರ ಕೊಣಾಜೆ. ಉಳ್ಳಾಲ್ತಿ ಕ್ಷೇತ್ರದ್ದು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ. ಹಾಗೆ ಇನ್ನಷ್ಟು ಸಂಘ ಸಂಸ್ಥೆಗಳ ವ್ಯಕ್ತಿಗಳು ಕೂಡ ಒಂದು ಹೊರಕಾಣಿಕೆ ನೀಡಿರುವಂತಹ ಎಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ
Allah